ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಬಾಂದ್ರಾ ಪಶ್ಚಿಮದ ಬಾಲಗಂಧರ್ವ ರಂಗಮಂದಿರದಲ್ಲಿ ಆಗಸ್ಟ್ 24ರಂದು ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಮೊದಲನೇ ವರ್ಷದ ನೆನಪಿಗಾಗಿ ಬಿಪಾಲಾ ಫೆಸ್ಟ್ 2019 ಅದ್ಧೂರಿಯಾಗಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ಬಂಟರ ಸಂಘ ಮುಂಬೈ ಇದರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜಿನಿ ಸುಧಾಕರ್ ಹೆಗ್ಡೆ, ಉತ್ತರ ಮುಂಬೈನ ಸಂಸದರಾದ ಗೋಪಾಲ್ ಶೆಟ್ಟಿ ಅವರ ಧರ್ಮಪತ್ನಿ ಉಷಾ ಶೆಟ್ಟಿ, ತುಂಗಾ ಗ್ರೂಪ್ ಆಫ್ ಹೋಟೆಲ್ನ ರೋಹನ್ ಸುಧಾಕರ್ ಹೆಗ್ಡೆ, ಬಾಲಿವುಡ್ನ ಜನಪ್ರಿಯ ಡ್ಯಾನ್ಸ್ ಕೊರಿಯೋಗ್ರಾಫರ್ ಸಂಜಯ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಅಂಧೇರಿ ಬಾಂದ್ರಾ ರೀಜನ್ನ ಪದಾಧಿಕಾರಿಗಳಾದ ಡಿಕೆ ಶೆಟ್ಟಿ, ಕರುಣಾಕರ ಶೆಟ್ಟಿ, ನೆಕ್ಸ್ ಇಂಟರ್ನ್ಯಾಷನಲ್ನ ಸಂದೀಪ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಇದರ ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶರತ್ ಶೆಟ್ಟಿ ಹಾಗೂ ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ರೂವಾರಿ ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಫೌಂಡರ್, ಡೈರೆಕ್ಟರ್ ಮಿಥಾಲಿ ಶೆಟ್ಟಿ ಹಾಗೂ ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಕೋ ಫೌಂಡರ್ ಮತ್ತು ಡೈರೆಕ್ಟರ್ ಗಣೇಶ್ ಶೆಟ್ಟಿ ಅತಿಥಿಗಳನ್ನು ಹೂಗುಚ್ಛ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ವಿದ್ಯಾರ್ಥಿಗಳಿಂದ ನೃತ್ಯ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮ ನಿರೂಪಣೆಯನ್ನು ನೀಲೇಶ್ ಶೆಟ್ಟಿ ನಿರೂಪಿಸಿದರು. ಈ ಸಂದರ್ಭ ಮಿಥಾಲಿ ಶೆಟ್ಟಿ ಅವರ ಸಾಧನೆ ಶ್ಲಾಘನೀಯ ಎಂದರು. ಮಿಥಾಲಿ ಶೆಟ್ಟಿ ಅವರು ವಿವಿಧ ರೀತಿಯ ನೃತ್ಯಗಳಲ್ಲಿ ಹಲವಾರು ಸಾಧನೆಗೈದಿದ್ದಾರೆ. ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಎಂಬ ಸಂಸ್ಥೆಯ ಮೂಲಕ ಹಲವಾರು ಯುವ ಪ್ರತಿಭೆಗಳಿಗೆ ನೃತ್ಯ ತರಬೇತಿ ನೀಡುತ್ತಿದ್ದಾರೆ. ಈ ಸಂಸ್ಥೆಯು ಈಗ 1 ವರ್ಷ ಪೂರ್ಣಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಿಥಾಲಿ ಶೆಟ್ಟಿ ಅವರ ಸಾಧನೆಯ ಹಿಂದೆ ಸದಾ ಬೆನ್ನೆಲುಬಾಗಿ ನಿಂತವರು ಅವರ ತಂದೆ ಗಣೇಶ್ ಶೆಟ್ಟಿ ಸದಾ ಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಸ್ಕಿಲ್ ಇಂಡಿಯಾ ಬ್ಯಾನರ್ ಅಡಿಯಲ್ಲಿ ಬಿಪಾಲಾವನ್ನ ಪರ್ಫಾರ್ಮಿಂಗ್ ಆರ್ಟ್ಸ್ನ ತರಬೇತಿ ಸಂಸ್ಥೆ ಎಂದು ಅಧಿಕೃತವಾಗಿ ಗುರುತಿಸಲಾಗಿದ್ದು ಸಾವಿರಾರು ಯುವ ಜನರಿಗೆ ಅನುಕೂಲವಾಗಿದೆ. ಸ್ಕಿಲ್ ಇಂಡಿಯಾ ಬ್ಯಾನರ್ ಅಡಿಯಲ್ಲಿ ಬಿಪಾವನ್ನು ಅಧಿಕೃತವಾಗಿ ಸೇರಿಸುವಲ್ಲಿ ಉತ್ತರ ಮುಂಬೈನ ಸಂಸದರಾದ ಗೋಪಾಲ್ ಶೆಟ್ಟಿ ಅವರ ಪಾತ್ರ ಅಪಾರ. ಈ ಸಂಸ್ಥೆಗೆ ಕೇಂದ್ರ ಸರ್ಕಾರದ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಸ್ಕಿಲ್ ಕೌನ್ಸಿಲ್ನ ಮಾನ್ಯತೆ ಪಡೆದ ಪ್ರಪ್ರಥಮ ಸಂಸ್ಥೆ ಎಂಬ ಹೆಗ್ಗಳಿಕೆಯೂ ಇದೆ. ಈ ಸಂಸ್ಥೆಗೆ ಬಂಟರ ಸಂಘ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಆರ್.ಕೆ. ಶೆಟ್ಟಿಯವರ ಪ್ರೋತ್ಸಾಹ ಅಪಾರ. ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದೇ ರೀತಿ ಹಲವಾರು ಯುವ ಪ್ರತಿಭೆಗಳಿಗೆ ನೃತ್ಯದಲ್ಲಿ ಮಾರ್ಗದರ್ಶನ ನೀಡಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆಯಲಿ ಎನ್ನುವುದೇ ನಮ್ಮ ಟಿವಿಯ ಹಾರೈಕೆ. Are you making some noise, people? I said, are you making some noise, people? Yes, sir. I said, are you making some noise, people? Good evening, everyone. My name is Nilesh Shetty. I'm going to be your host and your host for this evening. And I welcome you all to Bipala Fest. I know you guys have been waiting for such a long time. लेकिन बोलते हैं ना कि सब्र का फल मीठा होता है. सब्र का फल मीठा है, right? है? Okay. मैं आपका ज़्यादा टाइम नहीं लूँगा. Alright. What I'm going to do is I'm going to be playing the promo. That's me. Alright. So I kind of look similar. Anyways, so I'm going to be playing the promo of Bombay Institute of Performing Arts, also known as BIPA. Can we have the AV, please?
so much. Thank you. And then if you see now, which is this month, August 2019, we have over 150 students training in various fitness and dance programs, which includes professional dance courses and classes at BIPA. So BIPA government affiliation wouldn't have been possible without the support, without the unconditional support of MP Gopal Shetty ji. I'm very thankful to him for his dedication towards getting work done, and I'm very, very thankful for having him in my life. So if you can see here, we have been to the Delhi last year, where we met the ministers in the central government who helped us with the affiliation for the MESC, which is Media and Entertainment Skill Council of New Delhi, which helps towards the courses that you would get affiliated from the government. So BIPA is now affiliated with the central government of India. Thank you so much. Thank you so much. If you can just have a look. BIPA is now authorized training program under MESC. देखे जवानी के रेले देखे हसीनों के मेले देखे दिल पे
ह्यान मिथिला शेट्टीक मस्त मस्त शुभेच्छा करपाय बॉम्बे इंस्टिट्यूट फॉर परफॉर्मिंग आर्ट्स म्हणजे स्टार्ट मल्तद मस्त मत जोकलेग ಈ ಫೀಲ್ಡ್ ಒಂದು ಚಾನ್ಸ್ ಕೊರ್ನೆಗ್ ಯಾನ್ ಸೆಂಟ್ರಲ್ ಗೌರ್ಮೆಂಟಿಗೆ ಮಸ್ತ್ ಮಸ್ತ್ ಧನ್ಯವಾದ ಕೊರ್ಪಾಯ ದಿಸ್ ಒಂದು ಫಸ್ಟ್ ಲೈಸೆನ್ಸ್ ಮಿಥಿಲಾ ಶೆಟ್ಟಿಗೆ ತೆಗಿನ ಆಲ್ ಓವರ್ ಇಂಡಿಯಾಡ್ ಬರ್ಪಿಂದ ನೋಡ್ತಂಡ ಮಸ್ತ್ ಜನ ಜೋಕ್ಲೆಗ್ ತಿಕ್ಕದು ಆಗೋಲು ಸ್ವಂತ ಕಾರ್ಡು ಅಂತದ್ದು ಬೇಲೆ ಮಲ್ತದ್ದು ಮಸ್ತ್ ನ್ಯೂ ಕಮರ್ಸ್ಗೆ ಎಂಕರೇಜ್ಮೆಂಟ್ ಮಲ್ಪೋಲಿ ಯಾನ್ ಅನಂತ್ ಕುಮಾರ್ ಹೆಗ್ಡೆಗ್ಲ ಮಸ್ತ್ ಧನ್ಯವಾದ ಕೊರ್ಪಾಯ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಉಪ್ನಾಗ ಆರು ಒಂದು ಪ್ರಪೋಸಲ್ ಮೂವ್ ಮಲ್ತದ್ದು ಮತ್ತು ಆಫೀಸರ್ನಾಗಲೆಗ್ ಪಾತಿರ್ದು ಒಂದು ಲೈಸೆನ್ಸ್ ತಿಕ್ಕನ ಮುಟಾರ್ ಕೋಆಪರೇಷನ್ ಮಲ್ತಿನ ಕಾರ್ಯಕ್ಲ ಮಸ್ತ್ ಮಸ್ತ್ ಧನ್ಯವಾದ ಯಾನು ಕುಡೋರ ಸೆಂಟ್ರಲ್ ಗೌರ್ಮೆಂಟ್ ಮೋದಿಜಿನ ಗೌರ್ಮೆಂಟಿಗೆ ಮತ್ತು ಮಿನಿಸ್ಟರ್ನಾಗಲೆಗ್ ಮುಖ ಮಿಥಿಲಾ ಶೆಟ್ಟಿಗ್ಲ ಧನ್ಯವಾದ ಕೊರ್ಪೆ ಅಲ್ಲಿಗೆ ಶುಭೇಚ್ಛಾ ಕೊರ್ಪೆ ಥ್ಯಾಂಕ್ ಯು for achieving the permission to issue certificate to the students who are taking part in Bombay Institute for Performing Arts. I think this is a good move by the central government to create awareness among the students who needs job, and Mithila is working very much hard in this field. I give my best wishes to her and also to the central government, Modi ji government, for issuing the first license in our country, and I am hopeful that in the coming days many more will achieve, and with the help of this certificate the students can get jobs also in various sectors, so it's a good move. I once again give my best wishes to Mithila and her all associates. Thank you. Come on, everyone! Woo! ताली बजा सकते हो आप लोग Thank you. Thank you so much. Thank you so much for having me here, and it's a pleasure, actually. I should thank Deepa actually, because I think Mithali, she's been with my team, with my core team, and she was in my core team basically. Then she started her own academy here, which is a very good thing she's done. And also I would like to congratulate the entire BIPA team and the BIPA students everywhere. I don't know how many students are there, but still I think it's a great what do you say, no, it's a great festival, but I think it's a great achievement to Mithali also, because she's a very hard worker, and when she was in my core team, she used to take active part in it, you know, and yeah, so thank you so much for calling me here, and yeah, sorry, I have just injured my lower back, so I am so sorry I can't perform actually, but I would love to, because stage is like, for me stage is everything. So I would love to do anything over here, but the thing is right now I am injured, so my doctor said not to dance. So maybe for a month.
भाई मुंबई में अगर कुछ अच्छा खाना है तो तुंगा ग्रुप ऑफ होटल्स में ही खाना. Mr. Rohit Shetty, in case you guys are not following his son, Mr. DK Shetty's son, please follow his. बीन बजाती हुई नागिन। Shake your body, girl. Put your hands together, come on, louder! ऐसे नजर तुम मुझसे चुराना जरा
तेरा इरादा तो बता, छाया है मुझ पे तेरा ही नशा, कम वक्त दिल ये कहाँ जा फंसा, मैं तेरी दीवानी तू मेरा दीवाना, समझ ले नजर का इशारा। गली गली में फिरता है तू क्यों बन के बंजारा, आ मेरे दिल में बस जा मेरे आशिक आवारा। गदर ने किया है इशारा, घड़ी भर का है खेल सारा, तमाशा ही बन जाएंगे खुद तमाशा, बदल जाएगा ये नजारा, हाँ बदल जाएगा ये नजारा। गदर ने किया है इशारा। ओए 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 ನಮಸ್ಕಾರ, ಯಾನ್ ಗಣೇಶ್ ಶೆಟ್ಟಿ, ಕೋ ಫೌಂಡರ್ ಬಾಂಬೆ ಇನ್ಸ್ಟಿಟ್ಯೂಟ್ ಪರ್ಫಾರ್ಮಿಂಗ್ ಆರ್ಟ್ಸ್ ಪಿಪಾ. ಇನ್ನಿತ್ತ ಪ್ರೋಗ್ರಾಮ್ ಪಿಪಾ ಲಾ ಫೆಸ್ಟ್ ಪಾರಿ ಗೌಜಿ ಡಾಂಡ್ ಕಮ್ಮಿಡ್ಗೆ ಮೀ ನೂದು ಜೋಕುಲು ಡಾನ್ಸ್ ಮಲ್ದೇರು ಐಟ್ ಎಲ್ಲೇ ಜೋಕುಲು ಹಿಡ್ದು ಒಂದು 25-30 ವರ್ಷ ಜೋಕುಲ್ಲ ಡಾನ್ಸ್ ಮಲ್ದೇರು. ಭಾರಿ ಖುಷಿ ಆಂಡಿಂಕಲಿಗೆ ಭಾರಿ ಎಡ್ಡ ಪ್ರೋಗ್ರಾಮ್ ಅಂಚನೆ ನಮ್ಮ ತುಳು ಕನ್ನಡಿಗರಿಗೆ ಎರೆಗಲ ಡಾನ್ಸ್ ಮಿನಿ ಕಲ್ಪರೆತ್ತಂಡ ಬಿಪಾಗ್ ಸೇರೋಲಿ ಅಂಚನೆ ಕೂಡ ಯಕ್ಷಗಾನ ಅಂಕಲು ಮೂಲು ಕ್ಲಾಸ್ ಸ್ಟಾರ್ಟ್ ಮಲ್ಪರ ಪ್ರಯತ್ನ ಮಲ್ತೊಂದುಲ್ಲ. ಎಂಕ್ಲೆಗ್ ನಿಕಲ್ನ ಪ್ರೀತಿ ವಿಶ್ವಾಸ ಬೋಡು ಪಕ್ಕ ಅಂಚನೆ ಎಂಕಲ್ನ MP ಗೋಪಾಲ್ ಶೆಟ್ಟರ್ ಭಾರಿ ಹೆಲ್ಪ್ ಮಲ್ದೇರು ಎಂಕ್ಲೆಗ್ ಬಿಪದ ಗ್ರೋತ್ಗೂ ಗೌರ್ಮೆಂಟ್ ಅಫಿಲಿಯೇಷನ್ಲ ಆರ್ಮಲ್ ಪಾತ್ ಕೊಡ್ತೇವೆ.
कोई मंजिल है ना कोई साथी है, फिर भी निकल पड़ा हूं घर से। शायद जिसकी तलाश है वही साथी है, वही मंजिल है। जाने जाना ढूंढे तुझे दीवाना, सपनों में रोज आए आ जिंदगी में आना। जाने जाना ढूंढे तुझे दीवाना, सपनों में रोज आए आ जिंदगी में आना सनम। चिपका ले सैया फेविकॉल से, मेरे फोटो को सीने से यार चिपका ले सैया फेविकॉल से। फेविकॉल से, फेविकॉल से, मैं तो कब से, हाय मैं तो कब से हूँ रेडी तैयार, पटा ले सैया मिस कॉल से, मेरे फोटो को सीने से चिपका ले सैया फेविकॉल से। आग लड़ा के तूने मारा, घायल हो गया दिल बेचारा, सुना है तेरे चाहने वाले, आगे 10 है पीछे 12, मुझको अपना चांद बना ले। That was Shriya Shetty. जितने भी चीरफाड़ आर्टिस्ट हुए ना आज तक, सबके सब भूख के फक्कड़, बीच चुरा के फिर उसी भूख की कहानी बना के बोले, फिर जाके कुछ उखाड़े। बस ये तो तेरे अंदर की सच्ची कहानी, तेरे अंदर का लाभा फटके बाहर आन दे। उठ जा अपनी राख से दूर जा तलाश में, परवाज़ एक परवाने की आसमां भी सर उठाएगा। आएगा अपना टाइम आएगा, मेरे जैसा शाना लाला तुझे ना मिल पाएगा। ये शब्दों का ज्वाला मेरी बेड़ियां पिघलाएगा, जितना तूने बोया है तू उतना ही तो खाएगा। ऐसा मेरा ख्वाब है जो डर को भी सताएगा, जिंदा मेरा ख्वाब अब कैसे तू दफनाएगा। अब हौसले से जीने दे, अब खौफ नहीं है सीने में, हर रास्ते को चीरेंगे हम, कामयाबी छीनेंगे, सब कुछ मिला पसीने से, मतलब बड़ा अब जीने में। क्यों? क्योंकि अपना टाइम आएगा, तू नंगा ही तो आया है, क्या घंटा लेकर जाएगा। अपना टाइम आएगा, अपना टाइम आएगा, अपना टाइम आएगा, तू नंगा ही तो आया है, क्या घंटा लेकर जाएगा। Wasn't that fun? Let's try something else. अथर्व मोर है, सरनेम में मोर है। थैंक यू अथर्व, कंग्रेचुलेशंस। थैंक यू अना। ये कौन बोला?
tak din ta din ta ta tak din ta din ta ta tak din ta din ta ta tak din ta tak jun tak din ta din ta ta tak din ta din ta ta tak din ta din ta ta tak din ta tak jun tak din ta din ta ta tak din ta din ta ta bounce come on bounce to the bone. Get up and forget all the rules in it. Don't worry, believe me now. Explore the feeling. You have it to let it go dance. Hey, can't control when the bass goes. Namaskara. Yan Mitali Shetty. I am founder director of Bombay Institute for Performing Arts, BIPA, Mumbai. And now to my daddy Uller, our co-founder director of Bombay Institute for Performing Arts. 2017 December 10th inauguration ಆತಿತ್ತಂಡು MP Gopal Shetty ji our inauguration maltitteru. Adaga 2017 8 students itteru with only 3 batches running in a week. Maka aita next year August 2018 increased to 70 students with only 8 batches running in a week. Itte August 2019 175 jokululler total with of 20 batches running every week. So aita growth BIPA da irtunda ಭಾರಿ ಉಂಡು ಲೈಕ್ ಫ್ರಮ್ 8 ಸ್ಟೂಡೆಂಟ್ಸ್ ಟು 175 ಗ್ರೋತ್ ಉಂಡು ಆ್ಯಂಡ್ ಬೇತೆ ಸ್ಟೈಲ್ಸ್ ಇಟ್ಟು ಜೋಕುಲ್ ಪ್ರಾಕ್ಟೀಸ್ ಮಲ್ಪೇರು ಭರತನಾಟ್ಯಂ ನಮ್ಮ ಇಂಡಿಯನ್ ಕ್ಲಾಸಿಕಲ್ ಭರತನಾಟ್ಯಂ ಕಥಕ್ ಬಕ ವೆಸ್ಟರ್ನ್ ಪೋಂಡಾ ಹಿಪ್ ಹಾಪ್ ಕಂಟೆಂಪ್ರರಿ ಜಾಝ್ ಬಕ ಬಾಲಿವುಡ್ ಐಟು ಪೂರ ಕ್ಲಾಸಸ್ ಬಕ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ಲ ಮಲ್ಪೇರು ನಂಗೆ ಯಕ್ಷಗಾನ ಕ್ಲಾಸ್ ಸ್ಟಾರ್ಟ್ ಮಲ್ಪೇರುಂಡು ಐಟು ಏರ್ಲ ಇತ್ತಂಡ ಅಂದೇರಿ ಈಸ್ಟ್ ಏರಿಯಾಡು ಟೀಚರ್ ಕಾಂಟ್ಯಾಕ್ಟ್ ಮಲ್ಪೊಲಿ ನಂಗೆ ನಮ್ಮ ಟ್ರೆಡಿಷನ್ ನಮ್ಮ ಕಲ್ಚರ್ ಊರ್ತ ನನ್ನ ಪ್ರಮೋಟ್ ಮಲ್ಪೇರುಂಡು ಬೊಕ್ಕ ಅಚೀವ್ಮೆಂಟ್ ವೈಸ್ ತುಂಡ ಸ್ಟೂಡೆಂಟ್ ನಕಲ್ನ 2017 ದ ಬೊಕ್ಕ ಎನ್ನ ಫಸ್ಟ್ ಬ್ಯಾಚ್ ಜೋ ಇತ್ತನ್ ಫೌಂಡೇಶನ್ ಇನ್ ಪ್ರೊಫೆಷ್ನಲ್ ಡಾನ್ಸ್ ಐಟ್ ನಮ್ಮ ನಾಲ್ ಜೋಕುಲ್ ಇತ್ತೇರು ಐಟ್ ರಡ್ಡು ಇತ್ತೆಲ್ಲ ಉಲ್ಲೇರು ಅನ್ನಟ್ಟು ನಕುಲ್ ಈತ್ ಇಂಪ್ರೂವ್ಮೆಂಟ್ ಉಂಡು ಫ್ರಮ್ ಸ್ಟೂಡೆಂಟ್ ನಾವು ದೇ ಆರ್ ಟ್ರೈನರ್ಸ್ ಇನ್ ಬಾಂಬೆ ಇನ್ಸ್ಟಿಟ್ಯೂಟ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ದೇ ಹ್ಯಾವ್ ಇಂಪ್ರೂವ್ಡ್ ಇನ್ ಅಕ್ಕಲ್ನ ಕಾನ್ಫಿಡೆನ್ಸ್ ಮಿತ್ತುಪೋಂಡು ಅಕ್ಕಲ್ನ ಡಾನ್ಸ್ ಸ್ಟೈಲ್ ಅಕ್ಕಲ್ನ ಎಂಚ ಕಲ್ಪಾಡು ಜೋಕುಲು ಐಟ್ ಅಕುಲ್ ಬಾರಿ ಎಡ್ಡೆ ಮಲ್ತೊಂದುಲ್ಲೇರು ಸೊ ಅಚೀವ್ಮೆಂಟ್ ವೈಸ್ ಅಕ್ಕಲ್ನ ಗ್ರೋತ್ ಭಾರಿ ಶೋಕೊಂಡು ಸೊ ಅಂಚ ಏತ್ಲ ಜೋಕುಲ್ ಬರ್ಪೇರು ಅಕ್ಕಲ್ನಲ್ಲ ಅಂಚನೆ ಎಕ್ಸ್ಪೋಜರ್ ಕೊರ್ಪ ಪೂರ ನೆತ್ತಪಿರ ಮೇನ್ ರೋಲ್ ಮಾಡೆಲ್ ಯಾನ್ ಎನ್ನ ತೊಂಡ ಅವು ಗೋಪಾಲ್ ಶೆಟ್ಟಿ ಜಿ ಆರ್ನ ಒಪ್ಪುಂಡೆ ಆರ್ನ ಈತ್ ಫಾಲೋ ಅಪ್ ಉಪ್ಪುಂಡು ಆರ್ನ ಈತ್ ಕನ್ಸಿಸ್ಟೆನ್ಸ್ ಉಪ್ಪುಂಡು ಬಿಪಾಗ ಎದುರ್ಕೊಂಡರೆ he has always been with BIPA. So ancha dalala ittji oit ar epala ot phone maltundalla ar pick malperu message maltunalla ar reply malperu ar last year August do yanla na daddy ottu garnottu Delhi potitta for the affiliation with the Indian government. Our nama Raddu Minister Mahesh Sharma jila Anant Kumar Hegde ಅರೆಗತಿಕ್ಯ ಐಟ್ ಆರ್ ಸ್ಕಿಲ್ ಡೆವಲಪ್ಮೆಂಟ್ ಎಂಚ ಎದುರ್ಕೊಂಡಾರೆ ಬಿಪ್ಪಾಗು ಅವಳೊಂದು ಡಿಸ್ಕಷನ್ ಆತಿತ್ತುಂಡು ಬೊಕ್ಕ ಒಂಜಿ ತಿಂಗಳು ದುಂಬು ಐತ ಅಪ್ರೂವಲ್ ಬತ್ತುಂಡು ಒಯ್ಟಿತ್ತೆ ಬಿಪಾ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸ್ಕಿಲ್ ಕೌನ್ಸಿಲ್ದ ಅಂಡರ್ ಉಂಡುತ್ತೆ ಸೊ ವಿ ಆರ್ ರೆಕಗ್ನೈಸ್ಡ್ ಟ್ರೈನಿಂಗ್ ಪ್ರೊವೈಡರ್ in MESC, which is only because of Gopal Shetty ji. Arna support, Arna consistency, Arna follow up through. Aitai namma itte BIPA eat growth undu. So anyone interested in any kind of dance classes, courses, please contact us. Baka nama urda jokulegula yanunde panpini erigula dala passion ittanda dance. Please continue. Don't stop it because you can go ahead in what you're good in. So thank you so much. मॉम डैड डांस करते? हाँ पापा डांस करते है पापा? नहीं आज नहीं है. अरे मॉम आई है? नो. सच बोल रहे हो ना? ओके
आपका बेस्ट परफॉर्मेंस कौन सा है? आई मीन ऐसा कोई आपका फेवरेट सॉन्ग है? संजय सर का कोई सॉन्ग है आपको जो पसंद है और आप डांस करना चाहोगे? उर्वशी आपको पता है? उर्वशी पता है? एक स्टेप करके दिखाओगे? Come on! Start the beat. लड़के और लड़के कहाँ से आया है रे तू? प्यारा है शक्ल से अकल का मारा है रे तू। हाँ चल गई मेरी बातों से तू चल गई। हाँ
ಬಿಪಾದ ಆ್ಯನ್ಯುವಲ್ ಶೋ ಇತ್ತು, ಫಸ್ಟ್ ಆ್ಯನ್ಯುವಲ್ ಶೋ ಪುದರ್ ಬಿಪಾ ಲಾ ಫೆಸ್ಟ್. ಐಟ್ 175 ಜೋಕುಲ್ದು 100 ಜೋಕುಲ್ ಪರ್ಫಾರ್ಮ್ ಮಲ್ತಿತ್ತೇರು ಸ್ಟೇಜ್ಡ್. ಅಕ್ಕಲ್ನ ಪೂರ ಫ್ಯಾಮ್ಲೀಸ್ ಫ್ರೆಂಡ್ಸ್ ಪೂರ ಬತ್ತಿತ್ತೇರು ತುವೇರೆ. ಫುಲ್ ಆಡಿಯನ್ಸ್ ಪ್ಯಾಕ್ ಇತ್ತಂಡು. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ತೊಂಡ ಪೂರ ಬೇತೆ ಬೇತೆ ಏಜ್ ಗ್ರೂಪ್ಸ್ ಇತ್ತೇರು. ಫ್ರಮ್ 3 years ಓಲ್ಡ್ ಜೋಕುಲ್ ಟು 20, 25, 30 years ದ ಜೋಕುಲ್ ಪೂರ ಮಿಕ್ಸ್ ಇತ್ತೇರು. ಅಕ್ಕಲ್ನ ಬೇತೆ ಬೇತೆ ಸ್ಟೈಲ್ ಲಕ್ಕ ಭರತನಾಟ್ಯಮ್ದ ಓಪನಿಂಗ್ ಐಗಿರಿ ನಂದಿನಿ ಟುವರ್ಡ್ಸ್ ಗಾಡೆಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ಸ್ ಫ್ರಮ್ ಕಥಕ್ ಆ್ಯಂಡ್ ದೆನ್ ಬಾಲಿವುಡ್ ಟ್ರಿಬ್ಯೂಟ್ ಟು ಶ್ರೀದೇವಿ. ಆರ್ನ ಪೂರ ಬೇತೆ ಬೇತೆ ಸ್ಟೈಲ್ ಇಟ್ಟು ಜೋಕುಲ್ನ ಪರ್ಫಾರ್ಮೆನ್ಸಸ್ ಇತ್ತಂಡು. ಸೆಲೆಬ್ರಿಟಿ ಗೆಸ್ಟ್ ಸಂಜಯ್ ಶೆಟ್ಟರ್ ಬತ್ತಿತ್ತೇರು ಶೋಡ್. ಬೊಕ್ಕ MP ಗೋಪಾಲ್ ಶೆಟ್ಟಿ ಜೀಗೆ ಬರ್ರೆತ್ತಂಡು ಅರ್ನ ಫ್ಲೈಟ್ ಇತ್ತಂಡು ಡೆಲ್ಲಿಗೆ, ಬಿಕಾಸ್ ಅವರಿಗೆ ಎಮರ್ಜೆನ್ಸಿಡ್ ಪೋರ್ ಎತ್ತಂಡು. ಸೊ ಅವು ಶೋ ಭಾರಿ ಶೋಕ್ ಆತಿತ್ತಂಡು. ಬೊಕ್ಕ ಪೂರಕಲ್ನ ಅಪ್ರಿಸಿಯೇಷನ್ ಪೂರಕಲ್ನ ಸಪೋರ್ಟೆಡ್ ಜೋಕುಲ್ನ ಎನ್ನ ಮಮ್ಮಿ ಡ್ಯಾಡಿನ ಬೊಕ್ಕ ಪೂರ ಫ್ಯಾಮ್ಲಿ ದಕ್ಕಲ್ನ ಭಾರಿ ಸಪೋರ್ಟ್ ಇತ್ತಂಡು. ಐಟ್ ಭಾರಿ ಎಡ್ಡೆ ಆತಿತ್ತಂಡು ಶೋ. ಥ್ಯಾಂಕ್ ಯು. Something a little bit more like this. They kind of beat the gold box.
So ladies and gentlemen, presenting Deepa, right? And it was an honor being here this evening. My apologies to people who I might have offended, but then my intention was to entertain you guys. Thank you so much for having me here. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.